ಒಳಾಂಗಣದ ಜೋಲಿಯಲ್ಲಿ ವಿನೋದನ ರಾಲಿ ಆಹಾ ಓಹೋ ಅಂತ ಲಕ್ಷ್ಮಣರ ಎಸ್ ಎಂಟರ್ಪ್ರೈಸಸ್ ಪರಿಯಡಿಕ ಇಲ್ಲಿ ಕಮಿಟಿ ಮಾಡುವ ಪ್ರಯತ್ನ ಅಲ್ಲಿ ವಿಫಲ ಅಂಕಪಟ್ಟೆ ಸುನಿತ್ರಾ ಸ್ಕೋರ್ ಪ್ಲೀಸ್ 3-0 ಪಂದ್ಯಾಟ ಸಾಗಿ ಬರ್ತಾ ಇವೆ ನಾಲ್ವರ ಡಿಫೆನ್ಸ್ ಪ್ರಸ್ತುತ ದಾಳಿಯಲ್ಲ ಜನನ್ ಕುಮಾರ್ ಲೈನಲ್ಲಿ ನಿಂತ್ಕೊಳ್ಳಿ ಚರ್ಚೆಗಳು ಬರುತ್ತವ ಇದು ಯಾಕೆಂದ್ರೆ ಫೈನಲ್ ಕಾದಾಟ ಆಗಿರೋದ್ರಿಂದ ಸುಮಿತ ಯತೀಶನ ದಾಳಿ ಕಂಡು ಬರ್ತಾ ಇವ್ ನಡಿ ಕಬಡ್ಡಿಯ ತಾರ ಕೌಶಲಿಂಗ ಅಡುಗೆಯನ್ನ ಹೋಲುವಂತ ಆಟಗಾರ ಯತೀಶ ನೀಲಖಾಯದ ಉದ್ದನೆಯ ಆಟಗಾರ ಸುಮಿತ ವಿಶ್ವನ ದಾಳಿ ಕಂಡು ಬರ್ತಾ ಇವ್ ನಡಿ ಒಂದು ಅಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟೆ 4-0 ಪಂದ್ಯಾಟ ಮುನ್ನಡೆಯಲ್ಲ ಪರಿಯಡಿಕ ಮುನ್ನಡೆಯನ್ನ ಸಾಗಿಸ್ತವೆ ನೋಡಿ ಕಬಡ್ಡಿಯ ಫೈನಲ್ ಪಂದ್ಯಾಟ ಸಾಗಿ ಬರ್ತಾ ಇವೆ ಫೈನಲ್ ಮುಗಿದ ತಕ್ಷಣ ಇಲ್ಲಿ 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 ಏನಾಯಿತು ಕಾದು ನೋಡಬೇಕಾಗಿದೆ ಆಹಾ ಇಲ್ಲಿ ಇಲ್ಲಿ Yes. Official. Sir, no. ಎರಡು ಅಂಕದ ಸೇರ್ಪಡೆಯೊಂದಿಗೆ ಮತ್ತೆ ಪ್ರಸ್ತುತ ದಾಳಿಯಲ್ಲೇ ವಿಶ್ವನ ದಾಳಿಯಾಗಿಲ್ಲ ಒಂದು ಅಂಕದ ಯಶಸ್ವಿಯ ಮಣ್ಣಗುವಿಕೆ ಬದಲಾವಣೆಗೊಳ್ಳುತ್ತಾ ಇವೆ ಅಂಕಪಟ್ಟಿಯಲ್ಲಿ ಪರಿಯಡಿಕ ವಿನೋದನ ದಾಳಿ ಕಂಡು ಬರ್ತಾ ಇವ್ ನಡಿ ಅಂಕಗಳ ಒತ್ತಡಗಳಿವೆ ಒಳಮಾಣಿಗೆ ಐದು ಎರಡರಲ್ಲಿ ಪಂದ್ಯಾಟಗಳು ಸಾಗಿ ಬರ್ತಾ ಇವೆ ಕಾರ್ನರ್ ವಿಭಾಗದಲ್ಲೇ ಶ್ರುತಿ ಎದುಳಿಯ ವಿನೋದನ ಎದುಳಿ ಕಂಡು ಬರ್ತಾ ಇವ ನಡಿ ಎದುಳಿಯಲ್ಲ ವಿನೋದನ ಎದುಳಿ ಕಂಡು ಬರ್ತಾ ಇವ 55 kg ವಿಭಾಗದ ಕಬಡ್ಡಿಯ ಕ್ರೀಡಾಪಟು ಅಂದ್ರೆ ಅದು ವಿನೋದ್ ಜೂನಿಯರ್ ಕಾಲೇಜಿನ ತಾರ ವಾಮದ ಪದವಿನಲ್ಲಿ ಇದೇ ಬರುವ
ಎರಡು ಅಂಕಿತ ಸೇರ್ಪಡೆ ಬೀಳುತ್ತಾ ಇವ ಅಂಕುಪಟ್ಟಿ ಏರಿಕೆಯಲ್ಲೇ ವಿಶ್ವನ ಗೋಳಿ ಸುನೇತ್ರ ಸ್ಕೋರ್ 4-5 ವಿರಿಯಡಿಕ ಒಂದು ಅಂಕದ ಮುನ್ನಡೆಯಲ್ಲಿ ನಿನ್ನೆ 12:15 ನಿಮಿಷಕ್ಕೆ ಪ್ರಾರಂಭ. The first and last warning is a team periodic. The first and last warning. We go to the ನೋಡಿ ಕರಯ ಶಿವಗಿರಿ ಕಲ್ಲೇರಿಯಲ್ಲಿ ಹಿಂದೂ ಬಾಂಧವರಿಗೆ ನಡೆದಂತಹ 60 kg ವಿಭಾಗದ ಕಬಡ್ಡಿ ಪಂದ್ಯಾಟ ನಿನ್ನೆ ತಡರಾತ್ರಿ 12 ಗಂಟೆಗೆ ಸರಿಸುಮಾರು ಪ್ರಾರಂಭವಾದರೆ ಇಂದು 12 ಗಂಟೆ 30 ನಿಮಿಷಕ್ಕೆ ಮುಕ್ತಾಯಗೊಂಡಿದೆ. ನೇಜಿಖಾರಿನಲ್ಲಿ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಟ ಇದೇ ಬರುವ ತಿಂಗಳ 3 ಡಿಸೆಂಬರ್ 2022 ಶನಿವಾರದಂದು ಸಾಗಿ ಬೆಳಗಿದೆ. ಅಂಕಪಟ್ಟಿಯನ್ನು ತೋರಿಸಿ. ಎಸ್, ಲಾಸ್ಟ್ 4 ಮಿನಿಟ್ಸ್ ತಂದೆ ಕಣೆಯ ನಾಗಿಸಿದ ಫೈನಲ್ ಹಣಾಹಣಿ ಪಂದ್ಯಾಟ ಸುಪ್ರಸಿದ್ಧ ಹಳ್ಳಿಯಲ್ಲ ಯತೀಶನ ಟ್ಯಾಕಲ್ ಆಗಿದೆ. ಆಗಿದೆ ಎಸ್ ನೋಡಿ, ಬರುವ ತಿಂಗಳ ಡಿಸೆಂಬರ್ 31 ತಾರೀಕಿಗೆ ಇದೇ ಸಮೀಪದ ದುರ್ಗಾಗಿರಿ ನಿನ್ನೆ 55 kg ಮತ್ತು ಮುಕ್ತ ವಿಭಾಗದ ವ್ಯಾಟ್ ಅಂಕಣದ ಕರುಣೋದಯ ಟ್ರೋಫಿಯ ಪಂದ್ಯಾಟ ಸಾಗಿದೆ. ಎಸ್ ನೋಡಿ, ಅಲ್ಲಿ ಮಾರ್ಗದ ಬದಿಯಲ್ಲಿ ನಿಲ್ಲಿಸಿರುವಂತಹ ಆ ವಾಹನವನ್ನು ತೆರವುಗೊಳಿಸಿ, ಯಾಕೆಂದರೆ ಅಲ್ಲಿ ಹಗ್ಗ ಜಗ್ಗಾಟದ ಪಂದ್ಯಾಟವನ್ನ ನಾವು ಮಾಡ್ತೇವೆ. ವಿನೋದಿನ ಹಳ್ಳಿ ಮುಂದೆ ಬರ್ತಾ ಇದೆ. ಎಂಟುಗಳ ಸಮಬಲ 8 ಪಾಯಿಂಟ್. ಎಂಟು ಗಂಟೆ ಸಮಬಲದ ಹೋರಾಟದಲ್ಲಿ 1-9 ವಿಶ್ರಾಂತಿ ಪಂದ್ಯಾಟ ಸಾಗಿ ಬರ್ತಾ ಇರುವ ವೀಕ್ಷಕರ ಕಾತರ ರೋಚಕ ರೋಮಾಂಚಕ ಕೊನೆಯ 1 ನಿಮಿಷಗಳು, ಅಂತಿಮ ನಿಮಿಷದ ಪಂದ್ಯಾಟ ಮಾತ್ರ ಬಾಕಿ. ಇಲ್ಲಿ ಅಂಕಗಳ ಒತ್ತಡಗಳಿವೆ. ಕೊನೆಯ ಅರ್ಧಗಳ ಸೆಕೆಂಡ್ಗಳು ಬಾಕಿ. ಸಮಬಲ 9-9 ಪಂದ್ಯಾಟ. ಕಬಡ್ಡಿಯಲ್ಲಿ ಯಾವುದೇ ಅಸಾಧ್ಯವಿಲ್ಲ. 10-9 1 ಅಂಕದ ಮುನ್ನಡೆಯಲ್ಲಿ ರಾಣಿ. ನೋಡಿ ನೋಡಿ, ಅಲ್ಲಿ ಟ್ಯಾಕಲ್ ಆದರೆ 2 ಅಂಕದ ಪ್ರಾಪ್ತಿಗೊಳ್ಳುತ್ತ ವಿನೋದ.
ಸೆಕೆಂಡ್ ಕೇಳ ಇಲ್ಲ ವಿನೋದ್ ಬೋನಸ್ ವಾರ್ನ್ ಟೈಮ್ ಆರೆ ಇದು ಫೈನಲ್ ಕಾದಾಟ ಪಂದ್ಯಾಟ ಸಮಾಧಾನ. ನೋಡಿ ಒಮ್ಮೆ ಇಲ್ಲಿಂದ ಎಲ್ಲರೂ ಕೂಡ ಹೊರಭಾಗಕ್ಕೆ ಹೋಗಬೇಕು. ಬೇಸರವನ್ನ ಪಡಬೇಡಿ. ಶರಣ್ ಕೊರ್ಲೆ ಮಾರೆ ಕೊರ್ಪುಂಡ ಶ್ರೀಕಾಂತ ಮಂಗನ 6-2 ಫೋರ್ತ್ ರೈಡ್ ವಿನೋದ್ ಏಳು ಲಾಸ್ಟ್ ರೈಡ್ ವಿನೋದ್ 7-3